ವಕ್ಷಸ್ಥಳಿ ಕೌಸ್ತುಭ ನಾತಾಗ್ರಿ ನವಮೌಕ್ತಿಕ ಕರದಳಿ ವೇಣುಗರಿ ಕಂಕಣ ಸರ್ವಾಂಗಿ
ಜಾಂಬವಂತಿಗೆ ಮದನ ಗೋಪಾಲಿಯೇ
ಗೃಹಸ್ಥನಾಗಿ ಗೃಹಸ್ಥ ಧರ್ಮವನ್ನು ಪಾಲಿಸಿದ್ದೇನೆ. ಯಥಾಯೋಗ್ಯ ಅಲ್ಲದೆ ಇದ್ದರೂ ಯಥಾಸಾಧ್ಯ ಮಾಡಿದ್ದೇನೆ. ಮಾಡಿದ ಸೇವೆಯಲ್ಲಿ ವ್ಯತ್ಯಾಸವಿದ್ದರೆ ಕ್ಷಮಿಸಬೇಕು ಸ್ವಾಮಿ. ಹಾಗಿದ್ದರೂ ಒಂದು ಮಾತು ಕೇಳಲೇ. ಸಮದರ್ಶಿಗಳು, ಸಂಚಾರಶೀಲರು, ವಾಗ್ಮಿದರು ಆಗಿದ್ದೀರಿ. ನಿಮಗಾಗಿ ಸ್ಥಿರವಾದ ನೆಲೆಯಿಲ್ಲ. ನಿನ್ನೆ ಎಲ್ಲೋ ನಾಳೆಯಲ್ಲಿ ಎಂಬ ನಿರ್ಣಯವಿಲ್ಲ. ಇಂದು ಇಲ್ಲಿಗೆ ಬಂದಿದ್ದೀರಿ. ಸ್ವಾಮಿ, ಇಲ್ಲದೆ ನೀವು ಎಲ್ಲಿಗೂ ಸಂಚರಿಸುವವರಲ್ಲ. ನಾರದರೆ ಯಾವ ಕಡೆಯಿಂದ ಬಂದಿರಿ? ಲೋಕದ ಸ್ಥಿತಿ ಹೇಗಿದೆ ಹೇಳಬಹುದೇ? ಗೆಳೆಯ ಭಾರವನ್ನು ಉಳಿಸುವುದಕ್ಕಾಗಿ ಪೂರ್ಣಾಂಕದಿಂದ ನರನಾಗಿ ಇಳಿಗೆ
ನೋಡು, ನಾರದರು ಈ ಪಾರಿಜಾತ ಹಿಮವನ್ನು ತಂದಿದ್ದಾರೆ. ಹಾಗೆಯೇ ಅಜ್ಜ ಅಜ್ಜಿಗೆ ಹೂವನ್ನು ಮುಡಿಸುವ ಗಂಧವನ್ನು ನೋಡಬೇಕಂತೆ. ಅದು ಹಾಗಲ್ಲ. ನಾರದರು ನಮಗೆ ಸಂಬಂಧದಲ್ಲಿ ಮುಂಭಾಗ, ಹಾಗೆಯೇ ನಾವು ಅವರಿಗೆ ಅಜ್ಜ ಅಜ್ಜಿಯಲ್ಲಿ. ಅದಕ್ಕೆ ಹೀಗೆ ಬಾ, ನಾನು ನಿನಗೆ ಹೂ ಮುಡಿಸುತ್ತೇನೆ. ಏನು ನಾರದರು? ಅದು ನೋಡಬೇಕೆ ಮಾತೆ. ಹೌದಾ? ಸರಿ, ಇನ್ನು ನನ್ನ ಕೆಲಸ ಮುಗಿಯಿತು. ಹ, ಹಾಗಲ್ಲ, ಅದು ಹೂವಿನ ಕ್ರಮವ ಹಾಗೆ. ಆಯ್ತು. ನಾರಾಯಣ ಹೀಗೆ ಬನ್ನಿಸುತ್ತದೆ. ಸಂತೋಷವಾಗುತ್ತದೆ. ಹೌದೇ? ಏನಾಗುತ್ತದೆಂದು ನೋಡುವ. ಎಲ್ಲ ವಿಚಾರವನ್ನು ಅಮ್ಮನಲ್ಲಿ ತಿಳಿಸುತ್ತೇನಂತೆ. ಅಮ್ಮ ಸರ್ವಶ್ರೇಷ್ಠವಾದಂತಹ ದ್ವಾರಕಾ ನಗರ. ಇಲ್ಲಿ ಮಕ್ಕಳು ಸ್ವರ್ಗತುಲ್ಯವಾದ ಜೀವನವನ್ನು ನಡೆಸುತ್ತಿದ್ದಾರೆ. ಇದಕ್ಕೆ ಕಾರಣ ನನ್ನ ಪ್ರಾಣವಲ್ಲಭ ಕೃಷ್ಣ ಸ್ವಾಮಿ. ಹೇಳಿಕೊಳ್ಳುವುದಕ್ಕೆ ನಾವು 8 ಮಂದಿ ಇರಲಿಲ್ಲ. 8 ಮಂದಿ ಮನುಷ್ಯರಿದ್ದರು. ಅದರಲ್ಲಿ ಹೆಚ್ಚಿನದಾದಂತಹ ಪ್ರಕಾರ ನನ್ನ ರಚನೆಗೆ ಸ್ವಾಮಿಯರು. ಈ ಕುರಿತಾಗಿ ಯೋಚಿಸುವಾಗ ಮನಸ್ಸು ಮತ್ತಷ್ಟು ವಿಷಸಿದ್ಧವಾಗುತ್ತಿದೆ. ನನ್ನ ಕುರಿತಾಗಿ, ನನ್ನವರ ಕುರಿತಾಗಿ ಯೋಚನೆ ಮಾಡುತ್ತಾ ಆ ಯೋಚನೆಯಲ್ಲಿ ಹರಿಸುವುದಕ್ಕೆ ಅನುಕೂಲವಾಗುವವರು ನನ್ನ ತಂದೆ. ಒಟ್ಟು ಬಹಳ ಆಯಿತು, ಬರಬೇಕಿತ್ತು. ಬಂದಿದ್ದೇನಮ್ಮ, ಬೇರೆ ಅಮ್ಮ ನಮಸ್ಕರಿಸಿದ್ದೇನಮ್ಮ, ಬೇರೆ ಅಮ್ಮ ಬಂದಿಸಿ ಬಂದಿದ್ದೇನಮ್ಮ, ಬೇರೆ ಸಖಿ ಏನೇ ಇದು ಇಷ್ಟು ಅವಸರವಾಗಿ ಓಡೋಡಿ ಬಂದಿದೆಯಲ್ಲ, ಆನಂದ ಉಂಟು, ಏನಾಯಿತು? ನೀರಕ್ಕೆ ಭಾವ
ಜಾತಕವನ್ನು ತೋರಿಸಿದೆ. ಏನಾಯ್ತದರಲ್ಲಿ? ಅದರಲ್ಲಿ ಹೆಂಡತಿಯಿಂದ ಅಲ್ಲೇ ಅಂತ ಉಂಟು. ಹೌದಾ? ನನಗೆ ವಿಶ್ವಾಸ ಉಂಟು. ಏನಾಗ್ತದೆ ನೋಡೋಣ. ಕೃಷ್ಣಯ್ಯ, ಇನ್ನೊಂದು ಕಾಲದಲ್ಲಿ ನಾವು ಯಾರು ಮಾಡ್ತೇವೆ? ಸೇವೆ ಮಾಡೋಣ. ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ಎದ್ದೇಳು, ನೀನು ಬಾಮಿ ಅಂತಃಪುರದಲ್ಲಿರುವವಳಲ್ಲಿದೆ. ಏನು ಬಂದೆ? ಸ್ವಾಮಿ ಕೇಳುವುದ ಬಿಲ್ಲವಾದ ಕರುಣದಲ್ಲಿ ಭಾಮಾದೇವಿಗೆ ತಾಪ ಬಹಳ ವಿಂದಿನಲಿ ಸ್ವಾಮಿ ಕೇಳನ್ನ ಭಿನ್ನ ಭಾವ ಕರುಣದಲ್ಲಿ ಭಾಮಾದೇವಿಗೆ ತಾಪ ಬಹಳ ವಿಂದಿನಲಿ ಈ ಮಾತು ಪೂರ್ತಿ
ಬಾಮ, ಯಾಕೆ ಸಿಟ್ಟು? ಹೇಳು, ನೀನು ಈ ರೀತಿಯಾಗಿ ಕೋಪ ಮಾಡಿಕೊಂಡರೆ ಹೇಗೆ? ಸಾಕು ಸಾಕು. ಬಿಡು ಬಿಡು ಬಣ್ಣ ನುಡಿಗಳ ಎಲ್ಲವೇ ನುಡಿಯುತ್ತಿದ್ದು ತರವರುಗಾಯ ಕೊಡಲಿಲ್ಲವೇ ತಡಿ ತಂದ ಕುಸುಮವ ಕೊಡಲಿಲ್ಲವೇ ತಡಿ ತಂದ ಕುಸುಮವ ಮಡದಿಗೆ ನಲಿನಲಿರು ಬಿಡು ಬಿಡು ಬಣ್ಣನೆ ನುಡಿಗಳ ಬಿಡು ಬಿಡು ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ನೀವು. ಬಾಮ ಬಾಮ, ಏನು ಗೊತ್ತಿಲ್ಲ ನಿಮಗೆ. ಮತ್ತೇನು? ನಾನಂತಲೇ ಕರಿಬೇಕಲ್ಲ, ಮತ್ತೇನು ಕರಿಬೇಕು? ನಾನದರೇನು ಬರಿಗೈಯಲ್ಲಿ ಬಂದ್ರ? ಇಲ್ಲ, ಹೂ ತಂದ್ರು. ಯಾವ ಹೂ ತಂದ್ರು? ಪಾರಿಜಾತ. ಈಗ ಎಲ್ಲಿದೆ ಅದು? ಆ ಹೂ ಎಲ್ಲಿದೆಯೋ ಅಲ್ಲಿಗೆ ಹೋಗಿ. ಏನು ಬಾಮ, ಇನ್ನು ಇದಕ್ಕ ಸಿಟ್ಟು ಮಾಡಿಕೊಂಡದ್ದು? ನೀನು ಯಾಕೆ ಯಾಕೆ ಹೀಗೆ ಈ ರೀತಿ ನೀನು ಸಿಟ್ಟು ಮಾಡಿಕೊಳ್ಳಬಾರದು? ನಿನಗೆ ಒಂದು ಹೂ ಯಾಕೆ? ಪಾರಿಜಾತದ ವೃಕ್ಷವನ್ನೇ ತೋರಿಸುತ್ತೇನೆ, ಆಗ್ಬೋದಾ? ಹೌದಾ ಸ್ವಾಮಿ? ಹೌದು. ನಿಜವೇ? ಹೌದು, ತೋರಿಸುತ್ತೇನೆ. ನಿಂಗೆ ಸಿಟ್ಟು ಬಂತ? ಎಬಿ, ನನಗೆ ಸಿಟ್ಟು ಬರಲಿಲ್ಲ ಸ್ವಾಮಿ, ನಾನು ನಾಟಕ ಮಾಡಿದ್ದು. ಹೌದಾ? ನೀನು ನಾಟಕ ಮಾಡಿದ್ದು? ಹೌದು. ಒಂದು ಹೇಳ್ಬೇಕಾ? ಏನು? ನಾನು ನಾಟಕ ಮಾಡಿದ್ದು. ಪಾರಿಜಾತ ವೃಕ್ಷ ತೋರಿಸುತ್ತೇನೆ ಅಂತ ನಾನು ನಾಟಕ ಮಾಡಿದ್ದು. ನೀವು ಹೋಗಿ, ಅಲ್ಲಿಗೆ ಹೋಗಿ ನೀವು. ಇಲ್ಲೇ ಬಾಮ, ನಿನಗೀಗ ವೃಕ್ಷ ತೋರಿಸಿದ್ರಾಯ್ತಲ್ಲ. ಹೌದು ಸ್ವಾಮಿ. ಇಂದು ಸಂತೈಸುತ್ತ ಸತಿಯ ಕೃಷ್ಣರಾಯ ಇಂದು ಸಂತೈಸುತ್ತಲೇ ಸತಿಯ ಕೃಷ್ಣರಾಯ ಮನದ ಚಿಂತೆಗಳನ್ನು ಬಿಡಿಸು ತಂದು ಕೃಷ್ಣರಾಯ ಕಾಂತಿ ಬಾವಿ ಮೇಲನುಡೆ ಕೃಷ್ಣರಾಯ ಅತ್ಯಂತ ಗರುಡ ಕಾಣುತ್ತಿದ್ದ ಕೃಷ್ಣರಾಯ ಇಂದು ಸಂತೈಸುತ್ತಲೇ ಸತಿಯ ಕೃಷ್ಣರಾಯ ಇರುವಂತಹ ಸ್ಥಳ ನರಕದಾನವನೆಂದು ಕೇಳಿ ಓಲಗವಿದ್ದ ವಿಚಾರ
ಅಲ್ಲಿಯ ಉರಗಾದಿಗಳ ಅಲ್ಲಿಯೂ ನಮ್ಮದಾದಂತಹ ಕೀರ್ತಿಯ ಪತಾಕೆಯನ್ನು ಹಾರಿಸಿದವರಿಗೆ ಇಷ್ಟು ಅದರ ಸಾಲದು. ದೇವಲೋಕದಲ್ಲೂ ನಮ್ಮದಾದಂತಹ ಅಧಿಕಾರ ಸ್ಥಾಪನೆಯಾಗಬೇಕು ಎನ್ನುವ ಹಾಗೆ ತೀರ್ಮಾನವನ್ನು ಕೈಗೊಂಡೆ. ಘೋರ ಕಾನನವನ್ನು ಸೇರಿ ತಮ್ಮನ ಕುರಿತು ತಪಸ್ಸನ್ನು ಆಚರಿಸಿ ಯಾವ ಕಾಲಕ್ಕೆ ತಂದೆ ತಾಯಿಗಳು ನನ್ನ ಮುಂದೆ ಯುದ್ಧಕ್ಕೆ ನಿಲ್ಲುತ್ತಾರೋ ಆ ಕಾಲಕ್ಕೆ ನನ್ನ ಪಾಲಿಗೆ ಮರಣ ಎನ್ನುವ ಹಾಗೆ ವರವನ್ನು ಪಡೆದಿದ್ದೇನೆ. ಈ ಸಂತಸದ ವಿಚಾರವನ್ನು ನಮ್ಮವರಲ್ಲಿ ತಿಳಿಸಬೇಕಾಗಿದೆ. ಎಲ್ಲಿದ್ದಾರೆ
ನಮ್ಮನ್ನೆಲ್ಲ ಕರೆದಿದ್ದೀರಾ? ಹಾ. ಕರೆದಿದ್ದ ಕಾರಣ ತಿಳಿಸಿದರೆ ನಾವು ನಡೆಸಿಕೊಳ್ಳುತ್ತೇವೆ. ನನಗೆ ನಮ್ಮ ಸ್ವರ್ಗಲೋಕಕ್ಕೆ ಪ್ರಾಗ್ಜ್ಯೋತಿಷ್ಯಾಪುರ ಪಟ್ಟಣದ ನರಕಾಸುರ ಎಂಬ ಸ್ಥಾನವನ್ನು ದಾಳಿಯನ್ನು ಮಾಡಿದ್ದಾರಂತೆ. ಅವನನ್ನು ನಾವು ಬಡಿದೋಡಿಸಬೇಕಾಗಿತ್ತು. ಏನು ನಿಮ್ಮ ಅಭಿಪ್ರಾಯ?
ನಮ್ಮ ದೇವಲೋಕಕ್ಕೆ ನಿಂದ ಬಂದಿದ್ದು ನೀನು ತಲೆ ಕಟ್ಟಿಕೊಂಡು ಎಚ್ಚರ. ಏನಂದೆ?
ಅದನೇ
ತಂದೆ ಹಾ ಜ್ಯೋತಿಷ್ಯಾಪುರದ ಹಾ. ಎಂಬ ದಾನವರು ನಮ್ಮ ಪುರಕ್ಕೆ ದಾಳಿಯನ್ನು ಮಾಡಿ ಹಾ ವಾಯು ಕುಬೇರರ ಸಣ್ಣ ಕುಂಡಲಗಳನ್ನು ಹಾ. ಹಾಗೂ ನನ್ನ ತಾಯಿಯಾದ ಸಿದ್ಧಿದೇವಿಯ ನನ್ನ ಕುಂಡಲಗಳನ್ನು ಅಪಹರಿಸಿದ್ದಾನೆ ಸ್ವಾಮಿ. ನನ್ನನ್ನು ನೀವೇ ರಕ್ಷಿಸಬೇಕು.
ರಮಣ ಏನ ಕುಮತಿ ಕ್ಷಮೆ ಕೊರಗಲೇ ರಮಣ ಏನ ನನ್ನ ಎದೆಗೆ ತಾಗಿದಾಗ ಧರಾಶಾಹಿಯಾಗಿದ್ದೇನೆ.
ಈತ ಯಾರು? ಇವನಲ್ಲಿ ವಿಚಾರಿಸುತ್ತಾರಂತೆ. ಏನು ಯಾರು? ನಿನಗೂ ನನಗೆ ಇರುವ ಸಂಬಂಧವೇನು ತಿಳಿಸುವೆಯಾ? ಮೆಚ್ಚಿದೆನು ನಿನ್ನ ಘನ ಭಕ್ತಿ ಭಾವಕ್ಕೆ ನಾನು ಹೆಚ್ಚು ಮಾತುಗಳಿಸುವೇನು ಸಚ್ಚರಿತ ನೈತೆ ಮನದಿಚ್ಛೆ ಏನು ಉಚ್ಚರಿಸಲಾರು ನಿಶ್ಚಯವಿದನು ಭೂತುರರುಲಿದು ಮಂದಾಕ್ಷತೆಯಿಂದ ಚೇತೆಯ ತಳಿದು ತಿಳಿದು
ಅದು